ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ವ್ಯಾಪ್ತಿಯಲ್ಲಿರುವ ಶ್ರೀ ಕ್ಷೇತ್ರ ಪಣೋಲಿಬೈಲು ಎಂಬ ಹೆಸರನ್ನ ಕೇಳದೇ ಇರೋರು ತೀರ ವಿರಳ. ಈ ಕ್ಷೇತ್ರದ ಹೆಸರಿನಲ್ಲೇ ಒಂದು ರೀತಿಯ ಭಯ ಭಕ್ತಿ ಇದೆ. ಇದು ತುಳುನಾಡಿನ ಅತ್ಯಂತ ಕಾರಣಿಕದ ದೈವಸ್ಥಾನ ಎಂಬುದರಲ್ಲಿ ಎರಡು ಮಾತಿಲ್ಲ. ಕ್ಷೇತ್ರದಲ್ಲಿ ಪ್ರಧಾನ ದೈವಗಳಾಗಿ ಕಲ್ಲುಟ್ಟಿ ಕಲ್ಕುಡ ನೆಲೆಯಾಗಿ ಸದ್ಭಕ್ತರನ್ನ ಪೊರೆಯುತ್ತಿದ್ದಾರೆ. 400 ವರ್ಷಕ್ಕೂ ಹಿಂದಿನ ಕ್ಷೇತ್ರ ಪಣೋಲಿಬೈಲು ಉಪ್ಪಿನಂಗಡಿಯ ವೈಲಾಯ ಎಂಬ ವಿದ್ವಾಂಸಕನ ಕುಲದೇವರಾಗಿ ಬೆಳಗಿದ ಕಲ್ಲುಟ್ಟಿ ಕಲ್ಕುಡರೆಂಬ ದೈವಶಕ್ತಿಗಳು ಶ್ರೀ ಕ್ಷೇತ್ರ ಪಣೋಲಿಬೈಲಿನಲ್ಲಿ ನೆಲೆಯಾದರು ಎಂಬುದು ಇಲ್ಲಿನ ಚಾರಿತ್ರ್ಯ. ಕಲ್ಲುಟ್ಟಿ ಕಲ್ಕುಡ ದೈವಗಳು ಪಣೋಲಿಬೈಲಿಗೆ ಬರುವ ಮೊದಲು ಸಜಿಪ್ಪ ಎಂಬ ಊರಿಗೆ ಭೇಟಿ ಮಾಡ್ತಾರೆ. ಆ ಊರಿನ ಅಧಿಕಾರ ದೈವಗಳು ನಾಲ್ಕೈತಾಯ, ನಡಿಯೇಳು ದಯ್ಯಂಗುಳ ಮತ್ತು ಉಳ್ಳಾದಿ ಅಮ್ಮ ಮಿತ್ತಮಚ್ಚಲು ಎಂಬಲ್ಲಿ ಈ ದೈವಗಳ ನೇಮ ನಡೆಯುತ್ತಿರುವಾಗ ಕಲ್ಲುಟ್ಟಿಯು ಅದೇ ಊರಿನ ಕುಲಾಲ ವಂಶದ ವ್ಯಕ್ತಿಯ ಮೇಲೆ ಆವೇಶಭರಿತಳಾಗಿ ಬಂದು ನೆಲೆಯಾಗಲು ಜಾಗವನ್ನ ಕೇಳುತ್ತಾಳೆ. ಆಗ ಅಲ್ಲಿನ ಗುರಿಕಾರ ಜಾಗ ಕೊಡಲು ನಿರಾಕರಿಸುತ್ತಾನೆ. ಕೋಪಗೊಂಡ ಕಲ್ಲುಟ್ಟಿ ದೈವಂಗುಳ ದೈವದ ಸಿರಿಮುಡಿಗೆ ಬೆಂಕಿ ಹಾಕುತ್ತಾಳೆ. ಹೀಗೆ ಕಲ್ಲುಟ್ಟಿಯು ಶಕ್ತಿಯನ್ನ ತೋರಿಸಿ ಆಕೆ ಯಾರೆಂದು ಗುರಿಕಾರನಿಗೆ ತಿಳಿಸುತ್ತಾಳೆ. ಕಲ್ಲುಟ್ಟಿಯ ಮಹಿಮೆಯನ್ನ ಅರಿತ ಸಜಿಪ ಮಾಗಣಿಯ ದೈವಗಳು ಕಲ್ಲುಟ್ಟಿಯ ಜೊತೆ ಒಪ್ಪಂದ ಮಾಡಿಕೊಂಡು ನೆಲೆಯಾಗಲು ಜಾಗವನ್ನ ಕಲ್ಪಿಸುತ್ತೆ. ಅಲ್ಲಿನ ಪಕ್ಕದಲ್ಲಿನ ಕಲ್ಲಲ್ಲಿ ಕಲ್ಲುಟ್ಟಿ ನೆಲೆಯಾಗುತ್ತಾಳೆ ಮತ್ತು ಸಜಿಪ ನಡು ಕುಂಜತ್ತ ಬೈಲು ಸಜಿಪ ಪಡು ಕಂಚಿಲದಲ್ಲಿ ನೆಲೆಯಾಗುತ್ತಾಳೆ. ಸಜಿಪ ಪಡುವಿನಲ್ಲಿ ಕೋಲ ಹಾಕುವಾಗ ಪಣೋಲಿಬೈಲುವಿನಿಂದ ಬಂಗಾರ ಬರಬೇಕು, ಬಂದು ಕೋಲ ನಡೆಯುವುದು ಇಲ್ಲಿ ಮಾರ್ಚ್ ತಿಂಗಳಲ್ಲಿ. ಸಜಿಪ ಪಡು ಕುಂಜತ್ತ ಬೈಲಿನಲ್ಲಿ ಕೋಲ ನಡೆಯುವಾಗ ಪಣೋಲಿಬೈಲುವಿನಿಂದ ಬಂಗಾರ ತಂದೆ ಕೋಲ ನಡೆಯಬೇಕು ಎಂಬ ಪ್ರತೀತಿ ಇದೆ. ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳಿನಲ್ಲಿ ಇಲ್ಲಿ ಕೋಲ ನಡೆಯುತ್ತೆ. ಸಜಿಪ ಕುಂಜತ್ತ ಬೈಲು ಇಲ್ಲಿ ಕೂಡ ಅಗಿಲು ಸೇವೆ ನಡೆಯುತ್ತೆ.